ಚೌತಿ ಬಂತೆಂದ್ರೆ ಕಬ್ಬಿಗೆ ಎಲ್ಲಿಲ್ಲದ ಬೇಡಿಕೆ ಬಂದೇ ಬರುತ್ತೆ. ಯಾಕಂದ್ರೆ ಗಣಪತಿ ಕಬ್ಬು ಪ್ರಿಯ. ಹೀಗಾಗಿ ಕರಾವಳಿಯಲ್ಲಿ ಕಬ್ಬಿನ ಬೆಳೆ ಕಂಡು ಬರೋದು ಕೇವಲ ಗಣೇಶೋತ್ಸವದ ಸಂದರ್ಭದಲ್ಲಾದ್ರೆ ಉಳಿದ ದಿನಗಳಲ್ಲಿ ರೈತರು ಈ ಬೆಳೆಯತ್ತ ಮನಸ್ಸು ಮಾಡೋದು ಭಾರಿ ಕಡಿಮೆ ಅಂತಾನೆ ಹೇಳಬಹುದು. ಗಣೇಶೋತ್ಸವದ ಪೂರ್ವ ತಯಾರಿ ನಡೆದಿರುವಂತೆಯೇ ಕೃಷಿಕರು ಕಬ್ಬು ಕತ್ತರಿಸಿ ಮಾರುಕಟ್ಟೆಗೆ ಸಾಗಿಸುವ ಸಂಭ್ರಮದಲ್ಲಿದ್ದಾರೆ. ಇನ್ನು ವಿಶೇಷ ಅಂದ್ರೆ 4 ತಿಂಗಳ ಹಿಂದೆಯೇ ಕಬ್ಬು ಖರೀದಿಗಾಗಿ ಮಧ್ಯವರ್ತಿಗಳು ಮುಂದೆ ಬಂದಿದ್ದಾರೆ. ಕಳೆದ 2 ವರ್ಷಗಳಿಂದ ಕೊರೋನಾ ಕಾರಣದಿಂದ ಸಂಕಷ್ಟಕ್ಕೊಳಗಾದ ಕಬ್ಬು ಬೆಳೆದ ರೈತರ ಮುಖದಲ್ಲಿ ಈ ಬಾರಿ ಮಂದಹಾಸ ಮೂಡಿದೆ. ಕರಾವಳಿಯಲ್ಲಿ ಚೌತಿ ಹಬ್ಬಕ್ಕೆ ಪ್ರಮುಖವಾಗಿ ಕಬ್ಬನ್ನ ಉಪಯೋಗಿಸುತ್ತಿದ್ದು ಮನೆಗಣಪನಿಗೆ ಅರ್ಪಿಸುವ ಸಂಪ್ರದಾಯವಿದೆ. ಈ ನಿಟ್ಟಿನಲ್ಲಿ ಕರಾವಳಿಯ ಉಭಯ ಜಿಲ್ಲೆಗಳಲ್ಲಿ ಕಬ್ಬಿಗೆ ಸಖತ್ ಬೇಡಿಕೆ ಕುದುರುತ್ತದೆ. ಕಳೆದ 2 ವರ್ಷ ಕೊರೋನಾ ಕಾರಣದಿಂದ ಚೌತಿ ಹಬ್ಬ ಸರಳವಾಗಿ ಆಚರಿಸುತ್ತಿದ್ದರಿಂದ ಬೇಡಿಕೆ ಇರಲಿಲ್ಲ. ಕಬ್ಬು ಬೆಳೆದ ರೈತ ಮಾರಾಟವಾಗದೆ ಸಂಕಷ್ಟಕ್ಕೆ ಒಳಗಾಗಿದ್ದು ಈ ಬಾರಿ ಮಾತ್ರ ರೈತ ನಗುಮುಖದಲ್ಲಿದ್ದಾನೆ. ಈ ಬಾರಿ ಉತ್ತಮ ಬೆಲೆ ದೊರಕಿದ್ದು ಒಂದು ಕಬ್ಬಿಗೆ 24 ರಿಂದ 25 ರೂಪಾಯಿ ಬೆಲೆ ಸಿಕ್ಕಿದೆ. ರೈತರು ತಾವು ಬೆಳೆದ ಕಬ್ಬನ್ನ ಕಡಿದು 12 ಕಬ್ಬಿನ ಒಂದೊಂದು ಕಟ್ಟು ತಯಾರಿಸಿ ರಕಂ ಖರೀದಿಸಿದವರಿಗೆ ಕೊಡಲಾಗುತ್ತದೆ ಎನ್ನುತ್ತಾರೆ ಬೆಳೆಗಾರರು. ನಾನು ಸುಮಾರು 29 ವರ್ಷದಿಂದ ಕಬ್ಬು ಮಾಡ್ತೇವೆ. ವರ್ಷವು ನಮಗೆ ಒಳ್ಳೆಯ ಬೆಲೆಯಲ್ಲಿ ಹೋಗ್ತದೆ. ಕಪ್ಪು ಮಿಶ್ರಿತ ಮಣ್ಣು ಇದಕ್ಕೆ ಕಬ್ಬಿಗೆ ಉತ್ತಮ. ನಾನು ಈ ಸರಿ 1 ಎಕರೆಯಲ್ಲಿ ಕಬ್ಬು ಮಾಡಿದ್ದೇನೆ. ಒಳ್ಳೆಯ ಫಸಲು ಬಂದಿದೆ. ಮತ್ತು ಒಟ್ಟಿಗೆ ನಮ್ಮ ಬಳ್ಕುಂಜಿಗೆ ಕವತ್ತಾರೆ ಕಂದರೆ ಒಂದು 20 ಎಕರೆಯಲ್ಲಿ ಕಬ್ಬು ಮಾಡ್ತಾರೆ. ಮತ್ತು ಈ ವರ್ಷ ಬೇಗ ಎಲ್ಲ ಸೇಲಾಗಿ ಹೋಗಿದೆ ಚರ್ಚಿಗೆ ಮತ್ತು ತೆನೆ ಹಬ್ಬಕ್ಕೆ ಮತ್ತು ಚೌತಿಗೆ. ಜಾಸ್ತಿ ಚೌತಿಗೆ ಹೋಗೋದು ಕಬ್ಬು. ನಾವು ಹೋಲ್ಸೇಲ್ ಕೊಡೋದು. ಅವರು ಮತ್ತು ಕೃಷ್ಣಾಪುರ, ಹಳೆಯಂಗಡಿ, ಮುಲ್ಕಿ, ಪಡುಬಿದ್ರಿ ಎಲ್ಲ ಸೇಲ್ ಮಾಡ್ತಾರೆ. ಉಭಯ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕಬ್ಬು ಬೆಳೆಯುವುದು ಕಿನ್ನಿಗೋಳಿ ಸಮೀಪದ ಬಳ್ಕುಂಜಿ, ಕರ್ನಿರೆ, ಕವತ್ತಾರು ಪ್ರದೇಶಗಳಲ್ಲಿ. ಕಪ್ಪು ಮಣ್ಣು ಕಬ್ಬು ಬೆಳೆಯಲು ಅತ್ಯಂತ ಉತ್ತಮವಾಗಿದೆ. ಈ ಕಾರಣ ಈ ಭಾಗಗಳಲ್ಲಿ ಹೆಚ್ಚಾಗಿ ಕಬ್ಬನ್ನ ಬೆಳೆಯುತ್ತಾರೆ. ಇಲ್ಲಿನ ರೈತರು ಸುಮಾರು 30 ಎಕರೆ ಪ್ರದೇಶಗಳಲ್ಲಿ ಕಬ್ಬನ್ನ ಬೆಳೆಸುತ್ತಾರೆ. ಎಕರೆಗೆ ಸುಮಾರು 10,000 ಕಬ್ಬು ಬೆಳೆಯಲಾಗುತ್ತಿದ್ದು ಪ್ರತಿ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಬಿತ್ತನೆ ಕಾರ್ಯ ನಡೆಯುತ್ತದೆ. ಕಬ್ಬನ್ನ ರೈತರು ರಕಮಾಗಿ ಮಾರಾಟ ಮಾಡ್ತಾ ಇದ್ದು ಚೌತಿ ಹಬ್ಬಕ್ಕೆ ಸುಮಾರು 4-5 ತಿಂಗಳ ಹಿಂದೆಯೇ ಮಾರಾಟವಾಗುತ್ತದೆ. ಇಲ್ಲಿನ ರೈತರು ಸಂಘಟಿತರಾಗಿ ಕಬ್ಬು ಬೆಳೆಗಾರರ ಸಂಘವನ್ನ ರಚಿಸಿ ಈ ಮೂಲಕ ಪ್ರತಿ ವರ್ಷ ಬೆಲೆ ನಿಗದಿ ಮಾಡಿ ನಂತರ ಮಾರಾಟ ಮಾಡ್ತಾರೆ. ಬಳ್ಕುಂಜಿಯಲ್ಲಿ ಕಬ್ಬು ಬೆಳೆ ಜಾಸ್ತಿ. 25 ಕುಟುಂಬಗಳು ಕಬ್ಬನ್ನ ಬೆಳೆಯುತ್ತಾರೆ. ದಕ್ಷಿಣ ಕನ್ನಡ, ಉಡುಪಿಗೂ ಕೂಡ ಇಲ್ಲಿಂದಲೇ ಕಬ್ಬು ಹೋಗುತ್ತದೆ ಎನ್ನುತ್ತಾರೆ ಇನ್ನೊಬ್ಬ ಬೆಳೆಗಾರರು. ಬಳ್ಕುಂಜಿಯಲ್ಲಿ ಮೂಲವಾಗಿ ಕೃಷಿ ಭೂಮಿಗೆ 75 ಜನ ಪರಾವಲಂಬಿರ್ತಾರೆ. 25 ಎಕರೆಯಲ್ಲಿ ಕಬ್ಬು ಬೆಳೆಸ್ತಾರೆ. ಸೊ ಇಲ್ಲಿ ಕಬ್ಬು ಬೆಳೆ ಜಾಸ್ತಿ. ಇಲ್ಲಿ ಒಂದು ಬಳ್ಕುಂಜಿ ಗ್ರಾಮದಲ್ಲಿ ಒಂದು 75 ಕುಟುಂಬಗಳು ಕಬ್ಬು ಬೆಳೆಯನ್ನು ಮಾಡ್ತಾರೆ. ಒಂದು 3.5 ಲಕ್ಷ ತನಕ ಕಬ್ಬು ಬೆಳೆ ಆಗುತ್ತೆ. ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗೆ ಇಲ್ಲಿಂದಲೇ ಕಬ್ಬು ಜಾಸ್ತಿಯಾಗಿ ಹೋಗುತ್ತೆ. ಎಲ್ಲ ಕೆಲವು ಗಣೇಶ ಚತುರ್ಥಿ ಹಬ್ಬಕ್ಕೆ ಮತ್ತು ಮೇರಿ ಹಬ್ಬಕ್ಕೆಲ್ಲ ಇಲ್ಲಿಂದಲೇ ಕಬ್ಬುಗಳು ಜಾಸ್ತಿಯಾಗಿ ಇಲ್ಲಿಂದ ಹೋಗುತ್ತೆ. ಹಾಗೆಯೇ ಎಲ್ಲ ಜಾತ್ರೆ ಅದಕ್ಕೆ ಅಂತೆಲ್ಲ ಇಲ್ಲಿಂದ ಜಾಸ್ತಿಯಾಗಿ ಎಲ್ಲ ಈ ಭೂಮಿಗೆ ಕೃಷಿ ಭೂಮಿಗೆ ಅವಲಂಬಿರ್ತಾರೆ. ಮತ್ತು ಕಬ್ಬಲ್ಲಿ ಸ್ವಲ್ಪ ಆದಾಯ ಎಲ್ಲ ಬರುತ್ತೆ. ಸೊ ಈ ವರ್ಷ ಸರಿಸುಮಾರಾಗಿ 24ವರೆ ಕೈಯ ಸಿಕ್ಕಿ ಕೃಷಿಕರಿಗೆ ಸ್ವಲ್ಪ ಸಮಾಧಾನ ಕೊಟ್ಟಿದೆ. ಇನ್ನು ಮುಂದೆ ಬರುವ ವರ್ಷವೂ ಸ್ವಲ್ಪ ಜಾಸ್ತಿಯಾಗಿ ಕೃಷಿಕರಿಗೆ ಅನುಕೂಲವಾಗುವಂತೆ ಆಗಬೇಕಂತ ನಾವು ಕೇಳಿಕೊಳ್ತೇವೆ. ಒಟ್ಟಿನಲ್ಲಿ ಚೌತಿ ಬರುತ್ತಿದ್ದಂತೆ ಕಬ್ಬು ಬೆಳೆಗಾರರು ತುಂಬಾ ಖುಷಿಯಲ್ಲಿದ್ದಾರೆ. ಚೌತಿ ಹಬ್ಬಕ್ಕೆ ಮಾರಾಟವಾದರೆ ನಂತರ ತೆನೆ ಹಬ್ಬಕ್ಕೆ ಉಭಯ ಜಿಲ್ಲೆಯ ಹಲವು ಚರ್ಚ್ಗಳಿಗೆ ಸರಬರಾಜಾಗುತ್ತದೆ. 2 ವರ್ಷ ಕೊರೋನಾ ಕಾರಣ ಬೆಲೆ ಇಲ್ಲದೆ ಕಂಗೆಟ್ಟಿದ್ದ ರೈತರ ಮೊಗದಲ್ಲಿ ಇದೀಗ ಮಂದಹಾಸ ಮೂಡಿದೆ. ನಿಶಾಂತ್ ಶೆಟ್ಟಿ, ಕಿಲೆಂಜೂರು, ನಮ್ಮ ಕುಡ್ಲ 24/7.